ಒಂದೂವರೆ ಕಪ್ ಅಕ್ಕಿ, 3 ಸ್ಪೂನ್ ಮೊಸರು, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, 1 ಈರುಳ್ಳಿ, ಅರ್ಧ kg ಚಿಕನ್, 2 ಸ್ಪೂನ್ ಅಚ್ಕಾರದ ಪುಡಿ, 1 ಸ್ಪೂನ್ ಬಿರಿಯಾನಿ ಪುಡಿ, ಉಪ್ಪು ಸೇರಿಸಿ ಕಲಸಿ ಅರ್ಧ ಗಂಟೆ ಫ್ರಿಜ್ನಲ್ಲಿಡಿ. 1 ಟೊಮೆಟೊ, ಬಿರಿಯಾನಿ ಪೌಡರ್, ಅಚ್ಕಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ, ನಿಂಬೆಹಣ್ಣು, ಬೆಳ್ಳುಳ್ಳಿ, ಎಣ್ಣೆ, ಉಪ್ಪು. ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ, ಹಸಿ ಶುಂಠಿ, 4ರಿಂದ 5 ಹಸಿರು ಮೆಣಸಿನಕಾಯಿ ಮತ್ತು 1 ಹೆಚ್ಚಿಟ್ಟುಕೊಂಡಿರುವ ಟೊಮೆಟೊ ಸೇರಿಸಿ ನೈಸಾಗಿ ರುಬ್ಬಿಕೊಂಡು ಮಿಶ್ರಣ ಈ ರೀತಿ ತಯಾರಿಸಿಕೊಳ್ಳಿ. ಒಂದು ಕುಕ್ಕರ್ಗೆ ಈ ಎಣ್ಣೆಯನ್ನು ಹಾಕಿ ಅದು ಕಾದ ನಂತರ ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಎಲ್ಲವನ್ನು ಸೇರಿಸಿ ಹುರಿಯಿರಿ. ನಂತರ ಕಟ್ ಮಾಡಿಟ್ಟುಕೊಂಡಿರ್ತಕ್ಕಂಥ ಈರುಳ್ಳಿಯನ್ನು ಸಹ ಸೇರಿಸಿ ಹುರಿಯಿರಿ. ಅದು ಚೆನ್ನಾಗಿ ಕೆಂಪಾಗಬೇಕು. ಹೀಗೆ ಕೆಂಪಾದ ನಂತರ ಮ್ಯಾಗ್ನೇಟ್ ಮಾಡಿಟ್ಟುಕೊಂಡಿರುವ ಚಿಕನ್ನನ್ನು ಸಹ ಇದಕ್ಕೆ ಮಿಶ್ರಣ ಮಾಡಿ ಹುರಿಯಿರಿ. ಚೆನ್ನಾಗಿ ಮಿಕ್ಸ್ ಆಗುವ ತನಕ ಹುರಿಯಿರಿ ಅದನ್ನು. ನಂತರ ಇದನ್ನು ಅದರ ಒಂದು ವಾಸನೆ ಎಲ್ಲ ಹೋಗುವವರೆಗೂ ಹುರಿದು ಅದಕ್ಕೆ ನಾವು ರುಬ್ಬಿಕೊಂಡಿರುವ ಮಿಶ್ರಣವನ್ನು ಸಹ ಸೇರಿಸಿ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗುವವರೆಗೂ ಹುರಿದು ಅದಕ್ಕೆ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಹುರಿಯಿರಿ. ಈ ರೀತಿ ಹುರಿದ ನಂತರ ಅದಕ್ಕೆ 3 ಸ್ಪೂನ್ ಮೊಸರನ್ನು ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಹೀಗೆ ಅದು ಎಲ್ಲ ಎಣ್ಣೆ ಬಿಟ್ಟುಕೊಂಡ ನಂತರ ಅದಕ್ಕೆ 3 ಕಪ್ನಷ್ಟು ನೀರು ಸೇರಿಸಿ ಅದನ್ನು ಕುದಿಯಲು ಬಿಡಿ. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಕುದಿಯುತ್ತಿರುವ ನೀರಿಗೆ ತೊಳೆದು ಇಟ್ಟುಕೊಂಡಿರುವ ಅಕ್ಕಿಯನ್ನು ಸೇರಿಸಿ ಅದು ಕುದಿಯುತ್ತಿರುವಾಗ 1 ನಿಂಬೆ ಹಣ್ಣಿನ ರಸವನ್ನು ಹಿಂಡಿ. ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ಆ ನಂತರ ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿ 2 ವಿಷಲ್ ಬರುವವರೆಗೂ ಇಡಿ. ಅದು ತಣ್ಣಗಾದ ಮೇಲೆ ಕುಕ್ಕರ್ನ ಮುಚ್ಚಳ ತೆಗೆದು ನೋಡಿ. ಒಳ್ಳೆ ಬಿಸಿ ಬಿಸಿಯಾದ ಚಿಕನ್ ಬಿರಿಯಾನಿ ರೆಡಿ. ಇದು ಹೇಗಿದೆ ಎಂದು ಸರ್ವಿಂಗ್ ಬೌಲ್ಗೆ ಹಾಕಿ ಟೇಸ್ಟ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.